ಶಂಕರ ಎನ್ನುವ ಹಾಗೆ ನನ್ನ ಹೆಸರು. ನನ್ಗೇನು ಕೆಲಸ ಹೇಳಿ? ಗೆಳೆಯರ ಜೊತೆ ಆಟವಾಡದೆ ತಿನ್ನುವುದು, ಬೇರೆ ಕೆಲಸವೇ ಇಲ್ಲ. ಹಾಗಾಗಿ ಎಂದಿನಂತೆ ಇಂದು ಕೂಡ ಆಟವಾಡಿದ್ದಾಯ್ತು. ಆದ್ರೆ ಯಾಕೋ ಏನು ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ. ಯಾಕೆ ಹೀಗೆ ನೋಡುವ, ಅಮ್ಮನಿಗೆ ಹೋಗ್ತೇನೆ. ಇಂದು ನಾವು ನದಿ ತೀರಕ್ಕೆ ಹೋಗುವರಿದ್ದೇವೆ. ಅಲ್ಲಿ ಸ್ನಾನಾದಿ ಕ್ರಮಗಳನ್ನೆಲ್ಲ ಮಾಡಿ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿಕೊಂಡು ಮತ್ತೆ ಹಿಂತಿರುಗಿ ಬರಬೇಕು. ಆಗಲಿ, ಹೋಗೋಣವಲ್ವೇ? ಹೋಗೋಣ.
ಕಾಲದಿಂದ ಈ ಜಲರಾಶಿಯಲ್ಲಿ ನಾನು ಮಾತ್ರವಲ್ಲದೆ ನಮ್ಮವರೊಂದಿಗೆ ಅದೆಷ್ಟೋ ಕಾಲದಿಂದ ಇದ್ದೇವೆ. ಈ ಪ್ರದೇಶಕ್ಕೆ ಬರುವಂತಹ ಪ್ರಾಣಿಗಳು ಪಕ್ಷಿಗಳು ಅಷ್ಟು ಮಾತ್ರವಲ್ಲದೆ ಇಲ್ಲಿರುವಂತಹ ಮೀನುಗಳಿಂದ ಸಂತೋಷವಾಗಿರುವಂತಹ ಹೊತ್ತಿಗೆ ಇದರ ಭೀತಿ ಯಾರೋ ಬರ್ತಾ ಇದ್ದಾರೆ. ಮಾಡುವುದಕ್ಕೆ ಬೇಕಾಗಿ ನದಿಗೆ ಇಳಿದವರು ನಾವು. ನಮ್ಮನ್ನು ತಿನ್ನುವುದಕ್ಕೆ ಮುಂದಾದೆಯಾ? ನನಗೆ ಅಪ್ಪಳಿಸ್ತೇನೆ. ಆಹಾರವನ್ನು ಹುಡುಕುವುದಕ್ಕೆ ಬೇಕಾಗಿ ಒಂದು ಬಂದವ ನಾನು ಮಾನವರ ಮಾಂಸವನ್ನು ತಿನ್ನದೆ ಅದೆಷ್ಟೋ ಕಾಲ ಆಯಿತು. ಹಲ್ಲು ಹಲ್ಲು ಸಾಕಾಗಂತೆ. ಮಕ್ಕಳಿಲ್ಲ ಇನ್ನು ಹಾಗೆ ದುಃಖಿಸುತ್ತಿದ್ದವಳು ನಾನು. ದೇವರ ವರಪ್ರಸಾದವಾಗಿ ಸಿಕ್ಕವನು ಈ ಶಂಕರ. ನನ್ನ ಮಗನ ಕಾಲನ್ನು ಬಿಡು. ಬೇಡಿಕೊಳ್ಳುತ್ತಾ ಇದ್ದೇನೆ. ನಿನಗೆ ಬೇಕಾದ ನನ್ನ ಪ್ರಾಣವನ್ನು ಕೊಡ್ತೇನೆ. ನನ್ನನ್ನು ತಿನ್ನಬೇಕು, ನನ್ನ ಆಹಾರವನ್ನಾಗಿ ಸ್ವೀಕರಿಸಾದ ನನ್ನ ಮಗನ ನನ್ನ ಮಗನು ಸನ್ಯಾಸಿ ಮಗನ ಬಿಡುವರು. ಕೇಳುತ್ತಾ ಇದ್ದೆ. ಒಂದು ವೇಳೆ ನನ್ನ ಮಗನನ್ನು ಸನ್ಯಾಸಿಯಾಗಿರಿಸಿದ್ರೆ ಖಂಡಿತವಾಗಿ ಮಖರಾಜ ಬಿಡುತ್ತಾರಂತೆ. ಏನೇ ಆಗಲಿ ನನ್ನ ಮಗನ ಪ್ರಾಣ ಉಳಿಬೇಕು. ಇನ್ನು ಮುಂದಕ್ಕೆ ನನ್ನ ಮಗ ಸನ್ಯಾಸಿ, ನನ್ನ ಮಗ ಸನ್ಯಾಸಿ, ನನ್ನ ಮಗ ಮನ ದೋಷ
ಅಮ್ಮ. ಅಮ್ಮ, ನಾನು ಸನ್ಯಾಸಿಯೇ? ಖಂಡಿತ ಹೌದಮ್ಮ. ನನ್ನ ಮನಸ್ಸಿನಲ್ಲಿಯೂ ಕೂಡ ಒಂದು ರೀತಿಯ ಆಸೆ ಇತ್ತು, ನಾನು ಸನ್ಯಾಸಿ ಆಗಬೇಕೆನ್ನುವ ಹಾಗೆ. ಆದ್ರೆ ಆ ಸರಿಯಾದಂತಹ ಸಮಯ ಇವತ್ತು ನನ್ನ ಪಾಲಿಗೆ ಒದಗಿದೆ. ಅಮ್ಮ, ಧನ್ಯನಾದ ತಾಯಿ, ಧನ್ಯನಾದ ಏನಮ್ಮ ಮಗನೇ ಬರಿದೆ ಕ್ಷಣವನ್ನು ತೋರೆ ಮರುಳನಾಡಿನ ಪಾಪಿನ ಕಂದ ಕಂದ ಮರುಳನಾಡಿನ ಪಾಪಿ ಕಂದ ಅರಳು ಕಪ್ಪಲು ಬಿಟ್ಟು ತೆರಳಲಾರದು ಮಗನೇ ಅರಳು ಕಪ್ಪಲು ಬಿಟ್ಟು ತೆರಳಲಾರದು ಮಗನೇ ಕರುಣ ಕುಡಿ ನೀನಾಗಿ ಕೊಲ್ಲ ಗುಯ್ಯದಿರು ಗಜ ಕೊಲ್ಲ ಗುಯ್ಯದಿರು ಬೇಡ ಮಗನೇ ನಿನ್ನ ತುಳಿದು ಜೀವಿಸಲಾರೆ ಕಂದ ಮಗನೇ ಶಂಕರ, ತಾಯಿ. ಮನಸ್ಸಿನಲ್ಲಿರುವಂತಹ ದುಃಖಗಳೆಲ್ಲವೂ ಕೂಡ ನಿನ್ನ ಮುಖವನ್ನು ಕಂಡಾಕ್ಷಣ ದೂರವಾಗಿ ಹೋಗುತ್ತಿತ್ತು ಮಗನೇ. ಆ ದುಃಖವನ್ನೆಲ್ಲ ನಾನು ನಿನ್ನ ಮುಖವನ್ನು ಕಂಡಾಕ್ಷಣವೇ ಮರೆತು ಬಿಡುತ್ತಾ ಇದ್ದೆ. ಏನೋ ನನ್ನ ಮಗನ ಪ್ರಾಣವನ್ನು ಉಳಿಸಬೇಕೆನ್ನುವಂತ ಒಂದೇ ಒಂದು ಉದ್ದೇಶದಿಂದ ಆ ಸಮಯದಲ್ಲಿ ನನ್ನ ಬಾಯಿಗಳಿಂದ ಆ ಮಾತುಗಳು ಬಂದು ಹೋಯಿತು ಮಗನೇ. ಇನ್ನು ಮುಂದಕ್ಕೆ ನನ್ನ ಮಗ ಸನ್ಯಾಸಿ ಎನ್ನುವ ಹಾಗೆ ಹೇಳಿಬಿಟ್ಟೆ. ಆದರೆ ಈಗ ನಾನು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೇನೆ ಮಗನೇ. ಯಾಕಮ್ಮ? ನಿನ್ನನ್ನು ಬಿಟ್ಟು ನಾನಿನ್ನು ಬದುಕಿ ಉಳಿಯುವುದಕ್ಕೆ ಸಾಧ್ಯ ಉಂಟೆ ಮಗನೇ? ನಿನ್ನ ಮುಖವನ್ನೇ ಅನುದಿನವೂ ಅನುಕ್ಷಣವೂ ಕಾಣಬೇಕೆನ್ನುವಂತ ಉದ್ದೇಶದಿಂದಲ್ವೇ ಇಷ್ಟು ಪ್ರೀತಿಯಿಂದ ನಿನ್ನನ್ನು ನಾನು ಸಾಕಿಕೊಂಡು ಬಂದದ್ದು. ಇನ್ನು ನೀನು ಸನ್ಯಾಸಿಯಾಗಿ ಹೋದ ಮೇಲೆ ನನಗಿನ್ನು ಯಾರಿದ್ದಾರೆ ಮಗನೇ? ಕಂದ, ಹೂವನ್ನು ಬಿಟ್ಟು ಪರಿಮಳ ಇರುವುದಕ್ಕೆ ಸಾಧ್ಯ ಉಂಟೆ? ಅಗ್ನಿಯನ್ನು ಬಿಟ್ಟು ಹೊಗೆ ಇರುವುದಕ್ಕೆ ಸಾಧ್ಯ ಉಂಟೆ? ಅಂತೆ ನಿನ್ನನ್ನು ಬಿಟ್ಟು ನಾನು ಬದುಕಿ ಉಳಿಯುವುದಕ್ಕೆ ಸಾಧ್ಯ ಉಂಟೆ ಮಗನೇ? ಬಿಡು ಮಗನೇ ಈ ಛಲವನ್ನು, ಬೇಡ ಮಗನೇ. ಏನಮ್ಮ ಇದು? ಮಾತಿಲ ಗೌರಿನಾಥನ ಮನದಂತೆ ಪ್ರೀತಿ ಜಾಯ್ಕೆ ಸನ್ಯಾಸ ಆತರ ಜೀವನಿಲ್ಲ ವ್ಯಾಕುಲ ಹೊರೆಯೋ ಆತರ ಜೀವನಿಲ್ಲ ವ್ಯಾಕುಲ ಹೊರೆಯೋ ವಿಧಾನದ ಪರಿಣತಿ ಬದುಕು ಬಿಟ್ಟರು ನೆನ್ನೆದರೆ ಬಗೆದು ಶಂಕರ ಕಟ್ಟಿದ ಜಡೆ ಯಾವ ಕೆಲವ ದಿಟ್ಟಿಸಿ ಮಾರಿಗೆ ಗುಣಪಟ್ಟು ಭಕ್ತಿಯುಳ್ಳಿ ಭಕ್ತನೆಯದಿಯಾಗಿ ಹೊರಟ ಶಂಕರಯಾಗಿ ಹೊರಟ ಶಂಕರ ಯದಿಯಾಗಿ ಹೊರಟ ಮಾತೇ ನಾನಿರು ಅಮ್ಮ ತಾಯಿ, ನಾನಾಡುವಂತಹ ಮಾತುಗಳನ್ನು ಪ್ರೀತಿಯಿಂದ ಲಾಲಿಸಬೇಕು ತಾಯಿ. ನಿನ್ನ ಮನಸ್ಸಿನ ನೋವು ಏನೆಂಬುದು ನನಗೂ ಕೂಡ ಅರ್ಥವಾಗುತ್ತದೆ ತಾಯಿ. ಅಮ್ಮ, ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇತ್ತು, ಸನ್ಯಾಸಿ ಆಗಬೇಕು ಎನ್ನುವ ಹಾಗೆ. ಆ ಸಂಕಲ್ಪ ನನ್ನ ಮಾತು ಸಂಕಲ್ಪ ಅಲ್ಲ ತಾಯಿ, ಪ್ರಭು ಪರಮೇಶ್ವರನಾದಂತಹ ಗೌರಿನಾಥನ ಸಂಕಲ್ಪ. ಈ ಪ್ರಪಂಚದಲ್ಲಿ ಒಂದು ಹುಲುಗಡ್ಡಿಯು ಅಲುಗಾಡಬೇಕಾದ್ರೆ ಭಗವಂತನ ಆಶೀರ್ವಾದ ಅನುಗ್ರಹ ಬೇಕಂತೆ. ಇದೆಲ್ಲ ವಿಧಿಯ ಲೀಲೆ ತಾಯಿ. ನನ್ನ ವಿಧಿಯೇ ಹಾಗೆ ಉಂಟು, ಹೀಗೆ ಆಗಬೇಕು, ಹೀಗೆ ಆಗಿದ್ದೇನೆ. ಇನ್ನು ಮಗ ಸನ್ಯಾಸಿ ಆಗ್ತಿದ್ದೇನೆ ತಾಯಿ. ಕಣ್ಣೀರು ಸುರಿಸಬೇಡ. ಹೋಗ್ತೇನೆ.
ಜನಕ್ಕೆ ಅನ್ನ ಸಂತರ್ಪಣೆಯ ಕೊಟ್ಟು ದಾನಗೆ ಸತ್ಕರಿಸಿದ ಅರುಗಿದರು ಕೋಲಮುನಿ ವಂಶದಲ್ಲಿ ಮುಂದೂರುವ ವನ ಮಹಿಮ ಮುದಿಸುತ್ತ ಕಾರ್ತಿಕೇಯನಿಗೆ ತಾನು ಸೋಚಿರದ ದೇಗುಲದಲ್ಲಿ ಎರಡು ಶರಣಗಳನ್ನು ಮುನ್ನಡೆದರು. ಈಗ ಸರಿಯಾಯಿತು. ನಾನು ಹಾಗೂ ಗುರುಗಳಾದಂತಹ ಕೋಲಮುನಿಗಳು ರಚಿಸಿದಂತಹ ನಾಟಕವಿದು. ನನ್ನ ಇಚ್ಛೆಯಂತೆ ಗುರುಗಳಾದಂತಹ ಕೋಲಮುನಿಯವರು ಸತ್ತ ಮಕರಿಯ ದೇಹವನ್ನು ಪರಕಾಯ ಪ್ರವೇಶ ಎನ್ನುವಂತಹ ವಿದ್ಯೆಯಿಂದ ಒಳಹೋದವರಿದ್ದಾರೆ. ಹಾಗಾಗಿ ನನ್ನ ಅಮ್ಮನ ಬಾಯಿಂದ ನಾನು ಸನ್ಯಾಸಿ ಎನ್ನುವಂತಹ ಮಾತನ್ನು ಕೇಳಬೇಕಾಯಿತು. ಶಿವನ ಪಾದವನ್ನು ಸೇರಿದಂತಹ ಗುರುಗಳ ದೇಹವು ನಂದಿನಿ ನದಿಯ ನಾಗವೃಜ ಕ್ಷೇತ್ರದಲ್ಲಿದೆ ಎನ್ನುವಂತನ್ನು ತಿಳಿದೆ. ಹಾಗಾಗಿ ನಾಗವೃಜ ಕ್ಷೇತ್ರವನ್ನು ಬಂದು ತಲುಪಿದೆ. ಯತಿಗಳಿಗೆ ಮಾಡಬೇಕಾದಂತಹ ಸಂಸ್ಕಾರದಂತೆ ಗುರುಗಳ ಅಪರ ಕ್ರಿಯೆಗಳನ್ನು ಮಾಡಿಸಿದಾಗಿದೆ. ಬಂದಂತಹ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದೆ, ದಾನವನ್ನು ಮಾಡಿದೆ. ಆಮೇಲೆ ಈ ಪವಿತ್ರವಾದಂತಹ ಈ ಕ್ಷೇತ್ರದಲ್ಲಿ ಕೋಲಮುನಿಗಳ ವಂಶದಲ್ಲಿಯೇ ಓರ್ವ ಮಹಾತ್ಮನೊಬ್ಬನ ಜನ್ಮವಾಗುತ್ತಾಗಿದ್ದೆ. ಅವನಿಗೆ ನನ್ನಲ್ಲಿರುವಂತಹ ವಿದ್ಯೆಗಳನ್ನು ಬೋಧಿಸಬೇಕು ಎನ್ನುವ ಹಾಗೆ ಗುರುಗಳು ಹೇಳಿದ್ದಾರೆ. ಹಾಗಾಗಿ ಅವನಿಗೆ ಧರ್ಮ ಬೋಧನೆ ಮಾಡುತ್ತಾ ಮುಂದುವರಿಯುತ್ತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.